ಈಜಿಪ್ಟ್ನ ಕೆಂಪು ಸಮುದ್ರದ ಹುರ್ಘಡ ಕರಾವಳಿಯಲ್ಲಿ ಭಾರತೀಯ ಪ್ರವಾಸಿಗರು ಇದ್ದ ಚಲಂತರ್ಗಾಮಿ ಅಪಘಾತಕ್ಕೆ ಈಡಾದುದರಿಂದ 6 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಶುಕ್ರವಾರದ ಈ ದುರ್ಘಟನೆಯಲ್ಲಿ 20 ಮಂದಿ ಗಾಯಗೊಂಡಿದ್ದಾರೆ. ಮುಳುಗಿದ ಸಬ್ಮೆರಿನ್ನಿಂದ 39 ಮಂದಿಯನ್ನ ರಕ್ಷಿಸಲಾಗಿದೆ. ಯಾರೂ ಕೂಡ ಕಾಣೆಯಾಗಿಲ್ಲ. ಮರಣ ಕಂಡ 6 ಮಂದಿ ರಷ್ಯನ್ನರೆಂದು ತಿಳಿದುಬಂದಿದೆ. ರಷ್ಯಾ, ನಾರ್ವೆ, ಸ್ವೀಡನ್ ಹಾಗೂ ಭಾರತ ಮೂಲದ 45 ಪ್ರವಾಸಿಗರು ಕೆಂಪು ಸಮುದ್ರದಲ್ಲಿ ಸಬ್ಮೆರಿನ್ ಪ್ರವಾಸ ನಡೆಸಿದ್ರು. ನೀರಿನಡಿಯ ಬಂಡೆಗೆ ಗುದ್ದಿದ್ದರಿಂದ ದುರಂತ ಸಂಭವಿಸಿದೆ ಎಂದು ಮೊದಮೊದಲ ಮಾಹಿತಿಯಿಂದ ತಿಳಿದುಬಂದಿದೆ. ಕೆಲವು ಭಾರತೀಯ ಪ್ರವಾಸಿಗರಿದ್ದರಾದರೂ ಅವರೆಲ್ಲರೂ ಸುರಕ್ಷಿತರಾಗಿರುವುದಾಗಿ ತಿಳಿದುಬಂದಿದೆ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.